ತುಳುನಾಡಿನ ಕಾರಣಿಕ ಪುರುಷರಾದ ಕೋಟಿ ಚೆನ್ನಯ್ಯರ ಜನ್ಮಸ್ಥಳ ಪಡುಮಲೆಯಲ್ಲಿ ಕೋಟಿ ಚೆನ್ನಯ್ಯರು ಆರಾಧಿಸುತ್ತಿದ್ದ ಯರುಕೊಟ್ಯ ನಾಗ ಬಿರ್ಮರ ಕ್ಷೇತ್ರದಲ್ಲಿ ಗಣಪತಿ ಹೋಮ ನಡೆಯಿತು. ಕೋಟಿ ಚೆನ್ನಯ್ಯ ಸಂಚಾಲನ ಸಮಿತಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಕೇಶವ ಭಟ್ ಕುವೆತೋಟ ರಿಬ್ಬನ್ ಕತ್ತರಿಸುವ ಮೂಲಕ ಕಚೇರಿಯನ್ನು ಉದ್ಘಾಟಿಸಿದರು. ಬಳಿಕ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಶಾಸಕರ ಅನುದಾನದಲ್ಲಿ ಈ ಭಾಗದ ಸಂಪರ್ಕ ರಸ್ತೆ ದುರಸ್ತಿಗೆ ಮಂಜೂರಾಗಿರುವ 50 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಶಾಸಕರು ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಸಕ ಸಂಜೀವ ಮಠಂದೂರು, ವಿಧಾನ ಪರಿಷತ್ನ ಸದಸ್ಯ ಹರೀಶ್ ಕುಮಾರ್ ಬೆಳ್ತಂಗಡಿ, ಕೋಟಿ ಚೆನ್ನಯ್ಯ ಸಂಚಲನ ಸಮಿತಿ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ರುಕ್ಕಯ್ಯ ಪೂಜಾರಿ, ಸಮಿತಿಯ ಅಧ್ಯಕ್ಷರಾದ ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಪಡುಮಲೆ ಎಂಬ ಊರು ಸಮಸ್ತ ದೈವದೇವಾದಿಗಳು ನೆಲೆಯಾದ ಭೂಮಿ ಅಂತ ಹಿರಿಯರ ವಚನಗಳು ಕೇಳಿದ್ದೇವೆ ನಾವು. ಅದರಲ್ಲೂ ಕೋಟಿ ಚೆನ್ನಯ್ಯರ ತಾಯಿಯಾದ ಸ್ವರ್ಣಕೇರೆಗೆ ಅಂದರೆ ಶ್ರೀದೇವಿ ಅಂತ ಮೂಲ ಹೆಸರು, ಆನಂತರ ಸ್ವರ್ಣಕೇರೆಗೆ, ಆನಂತರ ಶ್ರೀ ದೇವಿ ವೈದ್ಯತಿ ಅಂತ ಅದಂತ ಹೀಗೊಂದು ಅನನ್ಯ ವಿಚಾರಗಳಿದೆ. ಮೂಲ ನಮ್ಮ ಮನೆಯಲ್ಲಿ ಹುಟ್ಟಿದಂತಹ ಆ ದೇವಿ ವೈದ್ಯತಿ ಕೋಟಿ ಕುವೆತೋಟ ಎಂಬ ಹೆಸರಿನಲ್ಲಿ ಆ ಮನೆಯಲ್ಲಿ ಇದ್ದದ್ದು ನಮ್ಮ ಪೂರ್ವಜರು ನಮಗೆ ಹೇಳಿಕೊಂಡು ಬಂದದ್ದನ್ನು ನಾವು ನಿಮ್ಮ ಎದುರು ಹೇಳ್ತಾ ಇದ್ದೇವೆ. ಅದು ಮೂಲತಃ ಸತ್ಯ. ಅಲ್ಲಿ ಏನು ಈಗಿದ್ದು ಹೊಸತಾಗಿ ಕಟ್ಟಿದ್ದೇನಿಲ್ಲ. ಮೂಲ ಮನೆಯೇ ಈಗಲೂ ಈ ಧರ್ಮಚಾವಡಿಯ ಹಾಗೆ ಜೀವಂತವಾಗಿ ನಿಂತಿದೆ. ಕತ್ತಲೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಯಾಕಂದರೆ ಇದು ಪಡುಮಲೆ ಎಂಬ ಊರು ಆದಿ ಪಡುಮಲೆ ಅಂತ್ಯ ಪುತ್ಯ ಅಂತ ಹೇಳುವ ಒಂದು ಇದುಂಟು. ಜಾತ್ರೆ ಶುರುವಾಗುವುದು ಇಲ್ಲಿ ಅಲ್ವಾ, ನಿನ್ನೆಯಿಂದ ಜಾತ್ರೆ, ಇನ್ನು ಎಲ್ಲ ಊರಿನ ಜಾತ್ರೆಗಳು ನಡೀತಾ ಇರ್ತವೆ. ಹಾಗೆ ಇದರಲ್ಲಿ ಸತ್ಯಾಸತ್ಯತೆಯನ್ನು ವಿಮರ್ಶಿಸುವ ಪ್ರಶ್ನೆ ಇಲ್ಲ. ಕುವೆತೋಟ ಎಂಬುದು ಮೂಲ ಧರ್ಮಚಾವಡಿ, ನಾಗಬ್ರಹ್ಮರು, ಇದೆಲ್ಲ ಮೂಲತಃ ಜನ್ಮಸ್ಥಾನ ಇಲ್ಲೇ ಆದ್ದು. ಕೋಟಿ ಚೆನ್ನಯ್ಯರು ಹುಟ್ಟಿ ಬೆಳೆದು ಆಡಿಕೊಂಡಿದ್ದಂತಹ ಜಾಗ ಇದು. ಈ ಪುಣ್ಯಭೂಮಿ ಅಂತ ನಮ್ಮ ಹಿರಿಯರು ಹೇಳಿದ್ದನ್ನು ನಾವು ನಿಮ್ಮ ಮುಂದೆ ಹೇಳ್ತೇವೆ. ಇದು ಸತ್ಯವಾದ ಮಾತು. ಮತ್ತು ಹೆಚ್ಚಿನ ವಿಚಾರಗಳನ್ನು ನಮ್ಮ ಇವರು ನಿಮಗೆ ಒಲಿಸಿದ್ದಾರೆ. ಇನ್ನು ಬೇರೆ ಏನು ನಾನು ಯೋಚಿಸಬೇಕು ಅಂತಿಲ್ಲ. ಕತ್ತಲೆಯಾದಂತಹ ಈ ಪಡುಮಲೆ ಊರಿನಲ್ಲಿ ಈಗ ನಮ್ಮ ವಿನೋದ ಆಳ್ವರ ನೇತೃತ್ವದಲ್ಲಿ ಇಲ್ಲಿ ನವೀಕರಣ ಆಗ್ತಾ ಉಂಟು. ಅದು ವಿಜೃಂಭಣೆಯಿಂದ ಆಗುವ ಹಾಗೆ ಯಾವ ಅಡ್ಡಿ ಆತಂಕ ಯಾರ ಮತ್ಸರ ವರ್ಷಗಳು ಇರದೆ ಮುಂದಕ್ಕೆ ಪ್ರಕಾಶಿತಮಾನವಾಗಿ ಆಗಬೇಕು ಅಂತ ಹೇಳಿ ನಾನು ಆ ವೀರ ಪುರುಷರಾದಂತಹ ಕೋಟಿ ಚೆನ್ನಯ್ಯರಲ್ಲಿ ಇದು ಆಗಿ ನಮಗೆ ಜನ್ಮಸ್ಥಾನ ಅದು ಅವರದ್ದು ಸ್ಥಳದಲ್ಲಿ ಸುಮಾರು 1 ಎಕರೆ ಸ್ಥಳದಲ್ಲಿ ಜನ್ಮಸ್ಥಾನ ಇದೆ. ಮತ್ತೆ ಧರ್ಮಚಾವಡಿ ನೀವೆಲ್ಲ ನೋಡಿ, ಧರ್ಮಚಾವಡಿ ಇದೆ, ಅದು ಹಾಗೆ ಇದೆ. ಅದನ್ನು ಅವರು ದಾನ ಮಾಡ್ತಾ ಇದ್ದಾರೆ ನಮ್ಮ ಟ್ರಸ್ಟಿಗೆ. ಅವರ ಪತ್ನಿಯವರು ಇಲ್ಲಿ ಕೂತ್ಕೊಂಡಿದ್ದಾರೆ, ಅವರ ಹೆಸರಿನಲ್ಲಿ ಅದಿದೆ. ಅವರು ಯಾವಾಗ ಇದನ್ನೊಮ್ಮೆ ಕೊಡುವುದು, ಕೋಟಿ ಚೆನ್ನಯ್ಯರಿಗೆ ಅರ್ಪಣೆ ಮಾಡೋದು ಮತ್ತು ನಿರಾಳವಾಗುವಂಥ ಭಾವನೆಯಲ್ಲಿ ಅವರಿದ್ದಾರೆ. ಬಹುಶಃ ಬಹಳಷ್ಟು ಕಡಿಮೆ ಜನ ಇಂಥವ್ರು ಇರೋದು, ಬಹಳ ಕಡಿಮೆ. ಜಾಗ ಕೊಟ್ಟು ಹೋಗುವವರಿದ್ದಾರೆ, ಆದರೆ ಬರೀ ಅಲ್ಲ, ಆ ಜಾಗ ಕೆಲವರಿಗೆ ಹೇಳ್ತಿದ್ರು. ನಾನು ಹೇಳಬೇಕಾಗಿದೆ ಸಂಜೀವಣ್ಣನವರಿಗೆ, ಯಾಕಂದ್ರೆ ಆ ಜಾಗ ಅದು ಕೋಟಿ ಜಾಗ ಅವರ ಜಾಗ ಅಲ್ಲ, ಅದು ಇಬ್ರಾಹಿಂ ಅನ್ನುವಂಥವರಿಗೆ ಕರ್ನಾಟಕ ಸರ್ಕಾರದ ಭೂಮಸೂದೆಯಲ್ಲಿ ಅವರಿಗೆ ಸಿಕ್ಕಂತ ಜಾಗ, ಇಬ್ರಾಹಿಂಗೆ ಸಿಕ್ಕಿದ ಜಾಗ. ಆಗ ಧರ್ಮಚಾವಡಿಯಲ್ಲಿ ಹೇಗೆ ಕಟ್ಟಡ ಇತ್ತು ಹಾಗೆ ಅಲ್ಲಿಯೂ ಅರಮನೆ ಇತ್ತು. ಆ ಅರಮನೆ ಅವರಿಗೆ ಜಡ್ಜ್ಮೆಂಟ್ ಆದ ಅವ್ರು ಬಂದರು. ಆ ಕಲ್ಲು ನೋಡಿ, ಆ ಕಲ್ಲುಗಳೆಲ್ಲ ಅವ್ರು ಮಾರಿದ್ರು. ಈ ಶೇಖರ್ ನಾರಾಯಣರೇ ಅದಕ್ಕೆ ಇದು ರೆಕಾರ್ಡ್ ಮಾಡಿದ್ರಲ್ಲ, ಕರೆಕ್ಟ್ ಅಲ್ಲ? ಆ ಡಾಕ್ಯುಮೆಂಟ್ ರೈಟರ್ ಅಲ್ಲಿ ಒಳ್ಳೆ ಕೂತ್ಕೊಂಡಿದ್ದಾರೆ ಅಲ್ಲಿ ಸುಮ್ಮಗೆ, ಅವರು ಅದು ಮಾಡಿದರು. ಸೊ ಇಬ್ರಾಹಿಮರು ಆ ಜಾಗವನ್ನ, ಆ ಕಲ್ಲು ಮಾರಿದ ನಂತರ ಅವರಿಗೆ ಅಲ್ಲಿ ಸುಖ ಆಗಲಿಲ್ಲ. ಅವರು ಸಂಪೂರ್ಣ ನಾಶ ಆಗುವ ಪರಿಸ್ಥಿತಿಗೆ ಬಂದರು. ನಂತರ ಆ ಜಾಗದಲ್ಲಿ ಮದ್ರಸ ಕಟ್ಟುವ ಯೋಜನೆ ಹಾಕಿದ್ರು. ಮೂಲ ಸ್ಥಾನದಲ್ಲಿ ನಡೀತಿರುವಂಥ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಈ ರಸ್ತೆಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮೆಲ್ಲ ಹಿರಿಯರು, ಮಾಜಿ ಶಾಸಕರು, ನನ್ನ ಮಾರ್ಗದರ್ಶಕರು ಅಂತ ಹಿರಿಯ ಅಂತ ರುಕ್ಕಯ್ಯ ಪೂಜಾರಿ ಅವರೇ, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದಂಥ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು,
ನನ್ನ ಸನ್ಮಿತ್ರವಂತ ಹರೀಶ್ ಕುಮಾರ್ ಅವರೇ, ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಕಿಯೋನಿಕ್ಸಿನ ಅಧ್ಯಕ್ಷರು, ಬಿಲ್ಲವ ಸಮಾಜದ ನಾಯಕರು ಅಂತ ಹರಿಕೃಷ್ಣ ಬಂಟ್ವಾಳ ಅವರೇ, ಬಹುಶಃ ಕೋಟಿ ಚೆನ್ನಯ್ಯರ ಎಲ್ಲ ಶಕ್ತಿಯನ್ನು ತನ್ನಲ್ಲಿ ಅಳವಡಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣಕರ್ತರ ಅಂತ ನಟ ಸನ್ಮಿತ್ರ ವಿನೋದ್ ಆಳ್ವ ಅವರೇ, ಹಿರಿಯ ಅಂತ ರಂಜನ್ ಮಿಜಾರ್ ಅವರೇ, ಸೇರಿರುವಂಥ ಎಲ್ಲ ಬಂಧುಗಳೇ, ಎಲ್ರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಸಂಕ್ರಾಂತಿ ಅಂದ ಕೂಡಲೇ ಬಹುಶಃ ಪ್ರಾಕೃತಿಕವಾಗಿ ಒಂದು ಪರಿವರ್ತನೆ ಆಗ್ತದೆ. ಆ ಪರಿವರ್ತನೆಯನ್ನೇ ಸಂಕ್ರಾಂತಿ ಅಂತ ಹೇಳ್ತೇವೆ. ಸುಖ ದುಃಖವನ್ನು ಹಂಚಿಕೊಳ್ಳುವಂಥದ್ದು, ಸಿಹಿ ಕಹಿಯನ್ನು ಹಂಚಿಕೊಳ್ಳುವಂಥದ್ದು ಸಂಕ್ರಾಂತಿಯ ಉದ್ದೇಶ. ಅದರ ಜೊತೆಯಲ್ಲಿ ಮುಂದಿನ ನಮ್ಮ ಬದುಕು ಹಸನಾಗಲಿ ಅಂತೇಳಿ ಹಾರೈಕೆ ಮಾಡುವಂಥ ದಿನ ಕೂಡ ಸಂಕ್ರಮಣ, ಪರಿವರ್ತನೆ ದಿನ ಅಂತ ಹೇಳ್ತೇವೆ. ಶ್ರೀಕೃಷ್ಣ ಭಗವಂತ 5,000 ವರ್ಷದ ಹಿಂದೆ ಪರಿವರ್ತನೆ ಜಗದ ನಿಯಮ ಅಂತ ಹೇಳಿದ್ದಾರೆ. ಕೋಟಿ ಚೆನ್ನಯ್ಯರ ಈ ಜನ್ಮಸ್ಥಾನ ಸುಮಾರು 550 ವರ್ಷಗಳ ಇತಿಹಾಸ ಇರುವಂಥದ್ದು. ಶ್ರೀಕೃಷ್ಣ ಭಗವಂತ ಹೇಳಿದಾಗೆ ಬಹುಶಃ ಇಲ್ಲಿ ಕೂಡ ಇವತ್ತು ಪರಿವರ್ತನೆಯನ್ನು ಕಾಣ್ತಾ